ಆತ್ಮೀಯರೇ, ನಮ್ಮ ಪ್ರೀತಿಯ ಯಾಜಕ ವಂದನೀಯ ಸ್ವಾಮಿ ಅಂತೋನಿ ಪೀಟರ್ ಅವರಿಗೆ ನಮ್ಮ ಧರ್ಮಾಧ್ಯಕ್ಷರು ಪರಮಪೂಜ್ಯ ಫ್ರಾನ್ಸಿಸ್ ಸೆರಾವೋ, ಕಾರವಾರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡುಮಿಂಗ್ ಡಯಸ್, ಭದ್ರಾವತಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಜೋಸೆಫ್ ಅರಮಚಾಡ್ ಅವರ ಪರವಾಗಿ ಎಲ್ಲ ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರ ಪರವಾಗಿ, ಅಗಣಿತ ಬಂಧು ಬಾಂಧವರ ಪರವಾಗಿ ಪ್ರೀತಿಯ ಮತ್ತು ಮನದಾಳದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ಹಾಗೂ ದುಃಖತಪ್ತ ಕುಟುಂಬದ ಸದಸ್ಯರಿಗೆ, ವಿಶೇಷವಾಗಿ ಫಾದರ್ ಪೀಟರ್ ಅವರ ತಂದೆ ಶ್ರೀಯುತ ಕಾಂತರಾಜ್, ತಾಯಿ ಶ್ರೀಮತಿ ಸುಸೆ ಮೇರಿ, ತಂಗಿ ಕ್ರಿಸ್ಟೀನಾ, ತಮ್ಮ ಮ್ಯಾನ್ವೆಲ್ ಹಾಗೂ ಪ್ರಸ್ತುತ ಗುರುಗಳು ಸೇವೆ ಸಲ್ಲಿಸುತ್ತಿದ್ದ ಶಿಕಾರಿಪುರ ಧರ್ಮಕೇಂದ್ರದ ಜನರಿಗೆ ಸಾಂತ್ವನದ ನುಡಿಗಳಿಂದ ನಿಮ್ಮೊಂದಿಗೆ ನನ್ನ ಭಾರವಾದ ಹೃದಯದೊಂದಿಗೆ ನಿಂತಿದ್ದೇನೆ. ಬಹಳ ಹಿಂಜರಿಕೆ, ಸಂಕಟ, ದುಃಖ ಮತ್ತು ದಿಗಿಲಿನಿಂದ ಈ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ಒಪ್ಪಿಕೊಂಡಿರುತ್ತೇನೆ. ಕಾರಣ, ಫಾದರ್ ಅಂತೋನಿ ಪೀಟರ್ ನನ್ನ ಸೆಮಿನರಿ ಜೀವನದ ಮೊದಲ ದಿನದಿಂದಲೇ ನನಗೆ ಆತ್ಮೀಯರು. ಈಗ ಸುಮಾರು 32 ವರ್ಷಗಳಿಂದ ನನಗೆ ಆಪ್ತರು. ಜೊತೆಗೆ ಓಡಾಡಿದ್ದೇವೆ, ಊಟ ಮಾಡಿದ್ದೇವೆ, ಕಲಿತಿದ್ದೇವೆ, ಆಟ ಪಾಠದಲ್ಲಿ ತೊಡಗಿದ್ದೇವೆ, ಪ್ರಯಾಣಿಸಿದ್ದೇವೆ, ಕಷ್ಟ ದುಃಖಗಳಲ್ಲಿ ಭಾಗಿಯಾಗಿದ್ದೇವೆ, ಜೀವನವನ್ನು ಆಚರಿಸಿದ್ದೇವೆ, ಕಾಲಹರಣವೂ ಮಾಡಿದ್ದೇವೆ. ನೀನು ನನ್ನವ, ನಾನು ನಿನ್ನವ ಎಂಬ ಭಾವದಲ್ಲಿ ನಡೆದುಕೊಂಡಿದ್ದೇವೆ. ಹೀಗೆ ನಾವು ಎಷ್ಟು ಹತ್ತಿರದವರು ಎಂದು ನೀವು ಈಗ ಅರಿತುಕೊಳ್ಳಬಹುದು. ಈ ನನ್ನ ಆಪ್ತ ಮಿತ್ರನ ಅಕಾಲಿಕ ಅಗಲುವಿಯಿಂದ ನನ್ನ ಹೃದಯ ಜರ್ಜರಿತವಾಗಿದೆ, ಅತೀವ ನೋವಿನಿಂದಿದೆ. ಆದುದರಿಂದ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲವೆಂದು ನಾನು ನನ್ನ ಧರ್ಮಾಧ್ಯಕ್ಷರಿಗೆ ಹೇಳಿದ್ದೂ ಇದೆ. ಫಾದರ್ ಅಂತೋನಿ ಪೀಟರ್ ಅಂತಹ ಮೇರು ವ್ಯಕ್ತಿತ್ವದ ದೈವಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಸಮಾಗಮದಿಂದ ಜನಿಸುವ ವ್ಯಕ್ತಿಗಳು ಲಕ್ಷಕ್ಕೊಬ್ಬರು ಎಂದರೆ ತಪ್ಪಾಗಲಾರದು. ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಸಮ್ ಲಿವ್ ಬಿಹೈಂಡ್ ಮೆಮೊರೀಸ್, ಸಮ್ ಲಿವ್ ಬಿಹೈಂಡ್ ಅಚೀವ್ಮೆಂಟ್ಸ್, and a very few people live behind a huge void. ಕೆಲವರು ನೆನಪುಗಳನ್ನು ಬಿಟ್ಟು ಹೋಗುತ್ತಾರೆ, ಕೆಲವರು ಸಾಧನೆಗಳನ್ನು ಬಿಟ್ಟು ಹೋಗುತ್ತಾರೆ, ಆದರೆ ಕೆಲವರು ಒಂದು ಖಾಲಿಯಾದ ಜಾಗವನ್ನು ಬಿಟ್ಟು ಹೋಗುತ್ತಾರೆ. ಅದನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ಫಾದರ್ ಅಂತೋನಿ ಪೀಟರ್ ನೆನಪುಗಳನ್ನು, ಸಾಧನೆಗಳನ್ನು ಹಾಗೂ ಒಂದು ದೊಡ್ಡ ಖಾಲಿ ಜಾಗವನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನು ಭರಿಸಲು ಸಾಧ್ಯವಾಗ್ತಾ ಇಲ್ಲ. ಅವರ ಅಕಾಲಿಕ ಮರಣದಿಂದ ನಮ್ಮ ಧರ್ಮಕ್ಷೇತ್ರದ ಮಾಣಿಕ್ಯ ಕಳೆದು ಹೋಗಿದೆ. ಧರ್ಮಕ್ಷೇತ್ರದ ಪ್ರಬಲ ಆಧಾರ ಸ್ತಂಭ ಉರುಳಿ ಬಿದ್ದಿದೆ. ಧರ್ಮಕ್ಷೇತ್ರ ಬಡವಾಗಿದೆ. ದಿವಂಗತ ಗುರು ಫಾದರ್ ಅಂತೋನಿ ಪೀಟರ್ ಜನವರಿ 7, 1973 ಶಿವಮೊಗ್ಗದ ಶ್ರೀಯುತ ಕಾಂತರಾಜ್, ತಾಯಿ ಶ್ರೀಮತಿ ಸುಸೆ ಮೇರಿಯವರ ಹಿರಿಯ ಮಗನಾಗಿ ಜನಿಸಿದವರು. ಇವರಿಗೆ ಓರ್ವ ಸಹೋದರಿ ಹಾಗೂ ಒಬ್ಬ ಸಹೋದರ ಇದ್ದಾರೆ. ಆರಂಭ ಶಿಕ್ಷಣವನ್ನು ಶಿವಮೊಗ್ಗ ಜಿಲ್ಲೆಯಲ್ಲೇ ಪಡೆದು 1993-94 ಶಿವಮೊಗ್ಗ ಧರ್ಮಕ್ಷೇತ್ರದ ಗುರುವಾಗಲು ನಿರ್ಧರಿಸಿ ಮೈಸೂರಿನ ಸಂತ ಮರಿಯಮ್ಮನವರ ಗುರುಮಠವನ್ನು ಸೇರ್ತಾರೆ. ಗುರುಮಠದ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿ ಪಡೆದು ಪದವಿ ಶಿಕ್ಷಣವನ್ನು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪಡೆದು
ಬೆಂಗಳೂರಿನ ಸಂತ ಪೇತ್ರರ ಮಹಾಗುರು ವಿದ್ಯಾಮಂದಿರದಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿ, ತದನಂತರ ಮಂಗಳೂರಿನ ಸಂತ ಜೋಸೆಫರ ಮಹಾವಿದ್ಯಾಮಂದಿರದಲ್ಲಿ ದೈವಶಾಸ್ತ್ರದಲ್ಲಿ ಪದವಿ ಪಡೆದು ಮೇ 4, 2004 ಇದೇ ಪ್ರಧಾನಾಲಯದಲ್ಲಿ ಗುರುದೀಕ್ಷೆಯನ್ನ ಪಡೆದು ಕ್ರಿಸ್ತನ ಸೇವೆಗೆಂದು ತಮ್ಮನ್ನೇ ಸಮರ್ಪಿಸಿಕೊಂಡರು. ಕ್ರಿಸ್ತನ ಸ್ವರ ಶಿರ ಕರವಾಗುತ್ತಾರೆ. ತಮ್ಮ ಯಾಜಕ ದೀಕ್ಷೆ 2 ವರ್ಷಗಳ ನಂತರ ಗುರುಗಳು ರೋಮ್ ನಗರದ ಉರ್ಬಾನಿಯಾ ವಿಶ್ವವಿದ್ಯಾನಿಲಯದಿಂದ ಆರಾಧನಾ ವಿಧಿ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿರ್ತಾರೆ. ಫಾದರ್ ಅಂತೋನಿ ಪೀಟರ್ ಅವರು ಹಿರಿಯೂರು ಮತ್ತು ದಾವಣಗೆರೆ ಧರ್ಮ ಕೇಂದ್ರದಲ್ಲಿ ಸಹಾಯಕ ಗುರುಗಳಾಗಿ, ಕಾರೆಹಳ್ಳಿಯ ಸಂತ ಅಂತೋನಿಯವರ ದೇವಾಲಯದ ಧರ್ಮಗುರುಗಳಾಗಿ, ಹರಿಹರ ಆರೋಗ್ಯ ಮಾತೆ ಬಸಿಲಿಕದ ರೆಕ್ಟರ್ ಆಗಿ ಸೇವೆ ಸಲ್ಲಿಸಿ, ಪ್ರಸ್ತುತ ಶಿಕಾರಿಪುರದ ಕಿರಿಯ ಪುಷ್ಪ ಸಂತ ತೆರೇಸರವರ ದೇವಾಲಯದ ಧರ್ಮಗುರುಗಳು ಮತ್ತು ಶಾಲೆಯ ವ್ಯವಸ್ಥಾಪಕರಾಗಿ ಮುಂಚೂಣಿಯ ಸೇವೆ ಸಲ್ಲಿಸುವ ಪೂಜ್ಯರು ಸಾವಿರಾರು ಭಕ್ತ ಜನರ ಹೃದಯಗಳಲ್ಲಿ ಪೂಜ್ಯ ಗುರುಗಳಾಗಿ ಪ್ರತಿಷ್ಠಾಪನೆಗೊಂಡಿರುವುದು ಹಗಲಿನಷ್ಟೇ ಸತ್ಯ. ದೇವರು ನನ್ನ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆಂದು ಗುರುಗಳು ಆಗಾಗ್ಗೆ ಹೇಳ್ತಾ ಇದ್ರು. ಇದಕ್ಕೆ ಕಾರಣ ಅವರಿಗೆ ದೇವರು ನೀಡಿದ ಪ್ರತಿಭೆಗಳೇ ಸಾಕ್ಷಿ. ಅವರೊಬ್ಬ ಪ್ರತಿಭೆಯ ಗಣಿ, ಮಹಾ ಗುಣವಂತ. ಅದಕ್ಕೆ ಅನೇಕ ಉದಾಹರಣೆಗಳನ್ನ ನಮ್ಮ ಕಣ್ಣ ಮುಂದೆಯೇ ನಾವು ಈಗ ತಾನೇ ಗುರುಗಳು ಹೇಳಿದ್ದನ್ನ ಕೇಳಿದ್ದೀವಿ, ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೀವಿ. ಅವರೊಬ್ಬ ಅತ್ಯುತ್ತಮ ವಾಗ್ಮಿ, ಪ್ರಬುದ್ಧ ಪ್ರಬೋಧಕರು. ದೇವರ ವಾಕ್ಯವನ್ನ ಎಳೆ ಎಳೆಯಾಗಿ ವಿವರಿಸಿ ಅರ್ಥೈಸಬಲ್ಲ ಸಾಮರ್ಥ್ಯ ಅವರಿಗಿದೆ. ಯಾವುದೇ ಕ್ಲಿಷ್ಟ ಸಂದೇಶಗಳನ್ನು ಅವರು ಅರ್ಥ ಮಾಡಿಸಬಲ್ಲರು. ಇದಕ್ಕೆ ಅವರ ಪ್ರಬೋಧನೆಗಳೇ ಸಾಕ್ಷಿ. ಎಲ್ಲ ಕಡೆಗಳಲ್ಲೂ ಅವರಿಗೆ ಆಹ್ವಾನಿಸಿ ಪ್ರವಚನ ನೀಡಲು ಕರೆಯುವುದು ಅವರು ಪಡೆದ ಆಶೀರ್ವಾದದ ನಿಮಿತ್ತವೇ. ಎರಡನೆಯದಾಗಿ ಅವರೊಬ್ಬ ಸಂಗೀತಗಾರರು ಹಾಗೂ ಸಾಹಿತಿಯೂ ಕೂಡ. ಅವರು ಅನೇಕ ಭಕ್ತಿ ಗೀತೆಗಳ ರಚನೆ ಮಾಡಿ ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ. ಅವರ ಸುಶ್ರಾವ್ಯ ಕಂಠದಿಂದ ನಮ್ಮನ್ನು ಮನಸೂರೆಗೊಳಿಸಿದ್ದಾರೆ. ಸಾವಿರಾರು ಹೃದಯಗಳಿಗೆ ಭಕ್ತಿಯ ಸಿಂಚನ ಮಾಡಿದ್ದಾರೆ. ಅವರೊಬ್ಬ ಸಂಗೀತ ಸೃಜನ ಹಾಗೂ ಅನೇಕ ಲೇಖನಗಳು ಅವರಿಂದ ಹೊರಬಂದಿವೆ. ಬರವಣಿಗೆ ಅವರಿಗೆ ಕರತಲ ಮಲಕ. ಅವರೊಬ್ಬ ಚತುರ ಸಂಘಟನಾಗಾರ ಹಾಗೂ ಉತ್ತಮ ನಾಯಕ. ಅವರೊಬ್ಬ ಕ್ರೌಡ್ ಪುಲ್ಲರ್ ಎಂದು ಅವರನ್ನು ನಾವು ಕರೀತೀವಿ. ಯಾರನ್ನು ಬೇಕಾದರೂ ಸೆಳೆಯುವ ಸಾಮರ್ಥ್ಯ ಅವರಿಗಿತ್ತು. ಅವರೊಬ್ಬ ಬಹುಭಾಷಾ ವ್ಯಕ್ತಿ. ಎಲ್ಲರನ್ನೂ ಅವರವರ ಭಾಷೆಯಲ್ಲೇ ಮಾತನಾಡಿ ಸೆಳೆಯುವ ಚಾಕಚಕ್ಯತೆ. ಅವರು ತಮಿಳು, ಕನ್ನಡ, ಕೊಂಕಣಿ, ಇಂಗ್ಲಿಷ್, ಹಿಂದಿ ಹಾಗೂ ಇಟಾಲಿಯನ್ ಭಾಷೆಗಳನ್ನು ಸುಲಲಿತವಾಗಿ ಮಾತನಾಡುವ ಸಾಮರ್ಥ್ಯ ಅವರಿಗಿತ್ತು. ಆದುದರಿಂದ ಅವರು ಜನರಿಗೆ ಸೆಳೆಯುವ ಅಯಸ್ಕಾಂತ ಎಂದು ಕರೆಯಲ್ಪಡ್ತಾ ಇದ್ರು. ಹಾಗೂ ಯಾವುದೇ ಕಾರ್ಯಕ್ರಮವಿದ್ದರೂ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದರಲ್ಲಿ ನಿಸ್ಸೀಮರು. ಅದಕ್ಕೆ ಹರಿಹರದ ಪುಣ್ಯಕ್ಷೇತ್ರ ಕಿರುಬಸಿಲಿಕವಾಗಿ ಮಾರ್ಪಟ್ಟಿದ್ದೇ ಇದಕ್ಕೆ ಕಣ್ಣಿಗೆ ಕಾಣುವ ಉದಾಹರಣೆ. ಫಾದರ್ ಪೀಟರ್ ಅವರ ಮುಗುಳ್ನಗೆ ಎಲ್ಲರನ್ನ ತಮ್ಮೆಡೆಗೆ ಆಕರ್ಷಿಸುವ ವರದಾಗಿತ್ತು. ಅವರ ಮರಣದ ಸುದ್ದಿ ತಲುಪುತ್ತಿದ್ದಂತೆ ಕರ್ನಾಟಕ ರಾಜ್ಯದ ಜನ ಹಾಗೂ ವಿದೇಶದಿಂದಲೂ ಕೂಡ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ಅವರ ಮುಗುಳ್ನಗೆಯ ಮುಖ. ಅವರ ಸಾವಿನ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತೆಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಸ್ಪೆಷಲ್ ಇನ್ ದಿಸ್ ಪರ್ಸನ್. ಅವರು ಜನರೊಂದಿಗೆ ಬೆರೆಯುವ ಗುಣ, ಸ್ನೇಹಪರ ವ್ಯಕ್ತಿತ್ವ, ಅವರ ಆಳವಾದ ಆಧ್ಯಾತ್ಮಿಕತೆ ಅವರ ನಿತ್ಯ ಮುಗುಳ್ನಗೆಗೆ ಮೊದಲ ಕುರುಹು. ಈ ಮುಗುಳ್ನಗೆ ಅವರ ನಿಷ್ಕಳಂಕ, ನಿಷ್ಕಪಟ, ನಿರ್ಮಲ, ನಿಸ್ವಾರ್ಥ ಜೀವನಕ್ಕೆ
ಹಿಡಿದ ಕನ್ನಡಿ ಹಾಗೂ ವಿಶ್ವಾಸದಲ್ಲಿ ಅವರು ದಯಾಮಯನೊಂದಿಗೆ ಇಟ್ಟ ನಿಕಟ ಬಾಂಧವ್ಯ, ಅವರ ಹಚ್ಚ ಹಸುರಿನ ಮುಗುಳ್ನಗೆಯ ರಹಸ್ಯ. ಅವರಲ್ಲಿ ಮಾತನಾಡಲು ಹೋದವರು ಬೇಗ ಎದ್ದು ಬರ್ತಿರ್ಲಿಲ್ಲ. ಸಂತೋಷದಿಂದ ಬಹಳ ಹೊತ್ತು ಮಾತನಾಡ್ತಾ ಇದ್ರು. ಇದಕ್ಕೆ ಕಾರಣ ಅವರು ದೇವರ ಬಗ್ಗೆ ಪ್ರಬೋಧನೆ ನೀಡದೆ ದೇವರ ಪ್ರೀತಿ ಮತ್ತು ದೇವರ ಪ್ರಸನ್ನತೆಯನ್ನ ಜನರಿಗೆ ನೀಡ್ತಾ ಇದ್ರು. ಸಜ್ಜನನನ್ನು ಸಾವಿನಲ್ಲಿ ಕಾಣು ಎಂಬ ಮಾತಿನಂತೆ ಫಾದರ್ ಪೀಟರ್ ಇಷ್ಟೊಂದು ಜನರನ್ನ ಸಂಪಾದಿಸಿದರೆಂದರೆ ಅವರ ಬುದ್ಧಿವಂತಿಕೆ ಮತ್ತು ಪಡೆದ ಶಿಕ್ಷಣವಲ್ಲ, ಬದಲಾಗಿ ಅವರ ಹೃದಯ ವೈಶಾಲ್ಯತೆ. ಅವರ ದೇಹದಷ್ಟೇ ದೊಡ್ಡದು ಅವರ ಹೃದಯ ಎಂದರೆ ತಪ್ಪಾಗಲಾರದು. ಹೃದಯ ಶ್ರೀಮಂತಿಕೆಯ ವ್ಯಕ್ತಿಯವರು. ಅವರ ಪ್ರಬೋಧನೆಗಳು, ಲೇಖನಗಳು, ಚಿಂತನೆಗಳು ಹಾಗೂ ಅವರ ಉದಾರತೆಯೂ ಶ್ರೀಮಂತ. ಜ್ಞಾನೋಕ್ತಿ 11:25 ಹೇಳುತ್ತೆ, ದಾನ ಗುಣವುಳ್ಳವನು ಧನವಂತನಾಗುತ್ತಾನೆ, ನೀರು ಹಾಯಿಸುವವನಿಗೆ ನೀರು ದೊರಕುತ್ತದೆ. A generous person will prosper, whoever refreshes others will be refreshed ಎಂಬತ್ತೆ. ಅದರಲ್ಲೂ ತೋಬಿತ 12:9, ದಾನ ಧರ್ಮವು ಮರಣದಿಂದ ರಕ್ಷಿಸುತ್ತದೆ, ಪಾಪದಿಂದ ಶುದ್ಧೀಕರಿಸುತ್ತದೆ. ದಾನ ಮಾಡುವವರ ಜೀವನ ಸೌಭಾಗ್ಯ ತುಂಬಿದ ಜೀವನ. Such generosity will save you from death and will wash away all your sins. Those who give to the poor will live full lives ಎಂಬ ವಾಕ್ಯಗಳನ್ನು ವಿಶ್ವಾಸಿಸಿ ಅನುಷ್ಠಾನಕ್ಕೆ ತಂದ ಧೀಮಂತ ವ್ಯಕ್ತಿತ್ವ ಗುರುಗಳದು. ಆದುದರಿಂದ ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಯೆಂದು ಅವರನ್ನು ಕರೆಯುತ್ತೇವೆ. ಅವರ ಬಳಿ ಸಹಾಯಕ್ಕೆಂದು ಬಂದವರು ಯಾರೂ ಬರಿಗೈಯಲ್ಲಿ ಹಿಂದಿರುಗಿದವರಿಲ್ಲ. ಕೈಲಾದಷ್ಟು ಶಕ್ತಿ ಮೀರಿ ಸಹಾಯ, ಬಡವರಿಗೆ ರೇಷನ್, ಬಟ್ಟೆ, ಮಕ್ಕಳ ಫೀಸು, ಬೋರ್ಡಿಂಗ್ ಮಕ್ಕಳಿಗೆ ಸಹಾಯ, ಆಸ್ಪತ್ರೆಯ ಬಿಲ್ಲುಗಳ ಪಾವತಿ ಮಾಡುವುದು ಹಾಗೂ ತಮ್ಮ ಜೊತೆಯಲ್ಲಿ ಸೇವೆ ಸಲ್ಲಿಸುವ ಗುರುಗಳು ಮತ್ತು ಬ್ರದರ್ಸ್ ರವರಿಗೆ ಉದಾರತೆಯ ಮಹಾಗುಣಿ. ಅವರ ನಂಟನ್ನು ಬೆಳೆಸಿಕೊಂಡವರಾರೂ ಅದನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಇಂತಹ ಗುರು ಇಲ್ಲ ಅಂದಾಗ ನಾವು ಶೂನ್ಯವಾಗಿ, ಮೌನವಾಗಿ ಇಂದು ಚಡಪಡಿಸ್ತಾ ಇದ್ದೇವೆ. ಅವರ ಇನ್ನೊಂದು ಮಹಾಗುಣ, ಅವರಿಗೆ ಇಲ್ಲ ಎಂದು ಹೇಳಲು ಗೊತ್ತಿಲ್ಲ. ಈಸ್ ಆಲ್ವೇಸ್ ಎಸ್. ಬಡವರಿಗೆ ಎಸ್, ಗುರುಗಳಿಗೆ ಎಸ್, ತಮ್ಮನ್ನು ನೋಯಿಸಿದವರಿಗೂ ಎಸ್, ಎಲ್ಲ ಸಮಾರಂಭಗಳ ಭಾಷಣಗಳಿಗೂ ಎಸ್, ಪ್ರಬೋಧನೆಗಳಿಗೂ ಎಸ್. ನಮ್ಮ ಪ್ರಬೋಧನೆಗಳಿಗೆ ಒಂದು ಜೀವಂತ ಘಟನೆ ನೀಡಿ ಎಂದು ಗುರುಗಳು ಕೇಳಿದ್ರು ಎಸ್. ಎಲ್ಲರೊಂದಿಗೂ ತಮ್ಮ ಜ್ಞಾನ, ಬೆಳಕು, ಪ್ರೀತಿ, ಸಂಪತ್ತು, ಸಮಯ, ಪ್ರತಿಭೆಗಳನ್ನು ಹಂಚಿಕೊಳ್ಳುವುದೇ ಅವರಿಗೆ ಆನಂದ. ನಾನು ಕೂಡ ಅವರ ಜ್ಞಾನದ ಫಲಾನುಭವಿ. ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಗೊಂಡ ಅನೇಕ ಪ್ರಬೋಧನೆಗಳಲ್ಲಿ ಅವರ ಚಿಂತನೆಯ ತುಣುಕುಗಳಿವೆ. ಅವರಿಗೆ ಯಾವಾಗಲೂ ಸಿದ್ಧ ಜ್ಞಾನವಿತ್ತು. ಅವರನ್ನ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಎಂದು ಕೂಡ ಕರೀತಾ ಇದ್ರು. ಅವರ ಅಪಾರ ಜ್ಞಾನ ಭಂಡಾರವೇ ಇದಕ್ಕೆ ಸಾಕ್ಷಿ. ಹಿ ಈಸ್ ಅ ಮ್ಯಾನ್ ಆಫ್ ಮೆಮೊರಿ. ದೇವರು ಅವರಿಗೆ ಬೃಹದಾದ ಸ್ಮೃತಿ ಪಟಲ ನೀಡ್ತಾರೆ. ಒಮ್ಮೆ ಹೆಸರು ಹೇಳಿದ್ರೆ ಸಾಕು, ಎಷ್ಟು ವರ್ಷಗಳಾದರೂ ಅವರ ಪರಿಚಯ ಮತ್ತು ಹೆಸರುಗಳನ್ನು ನೆನಪಿನಲ್ಲಿಟ್ಟು ಹೆಸರಿಡಿದು ಕರೆಯುವ ಸ್ವಭಾವ ಅವರದು. ಅವರ ನೆನಪಿನ ಶಕ್ತಿ ಅಗಾಧವಾದುದು. ಆ ಒಂದು ಪುಟ್ಟ ಮಿದುಳಿನಲ್ಲಿ ಅದೆಷ್ಟೋ ವಿಚಾರಗಳಿದ್ದವು. ದೇವರು ಅವರಿಗೆ ಜ್ಞಾನದ ಜೊತೆಗೆ ಸುಜ್ಞಾನವನ್ನು ಯಥೇಚ್ಛವಾಗಿ ನೀಡಿ ಹರಸಿದ್ರು. ಆ ದೇವರಿಗೆ ಕೋಟಿ ಕೋಟಿ ನಮನಗಳು. ಗುರುಗಳು ವಿಶೇಷ ಭಕ್ತಿ ಮತ್ತು ವಿಶ್ವಾಸದ ಸುಗುಣಿ. ಪರಮಪ್ರಸಾದದ ಮುಂದೆ ಮೊಣಕಾಲೂರಿ ಗಂಟೆಗಟ್ಟಲೆ ಆರಾಧನೆ, ಉಪವಾಸ ಪ್ರಾರ್ಥನೆಗಳು, ಜಪಸರ, ಬೈಬಲ್ ಪಠಣ, ಧ್ಯಾನ ಇವರ ದಿನನಿತ್ಯದ ದಿನಚರಿ. ಇದರಿಂದಾಗಿಯೇ ಇವರು ನಮಗೆಲ್ಲರಿಗೂ ಪ್ರೇರಣೆ, ಪ್ರೋತ್ಸಾಹ.
ತಮ್ಮ ಹೆಸರಿನಲ್ಲಿ ಅಡಗಿರುವ ಸಂತ ಅಂತೋನಿಯವರಲ್ಲಿ ಅವರಿಗೆ ಅನನ್ಯ ಭಕ್ತಿ ಮತ್ತು ವಿಶ್ವಾಸ. ಸಂತ ಅಂತೋನಿಯವರ ದಿನ ಮಂಗಳವಾರ ಅವರಿಗೆ ಪ್ರಿಯ. ಅದಕ್ಕೆ ಅವರ ಗುರುದೀಕ್ಷೆಯ ದಿನ ಮಂಗಳವಾರ, ದೈವಾಧೀನರಾದ ದಿನವೂ ಮಂಗಳವಾರ. ಅವರು ಯಾವಾಗಲೂ ನಾವು ಗುರುಗಳು ನಮ್ಮ ಸೇವಾವಧಿಯಲ್ಲೇ ದೈವಾಧೀನರಾಗಬೇಕು, ಆಗಲೇ ಸಮಾಧಾನ ಎಂದು ಬಹಳ ಸಲ ಹೇಳ್ತಾ ಇದ್ರು. ಅವರು ನುಡಿದಂತೆಯೇ ಅನೇಕ ವರ್ಷಗಳ ಸೇವೆ ಬಾಕಿ ಇರುವಾಗಲೇ ದೇವರು ಅವರಿಗೆ ಕರೆದು ಧನ್ಯರನ್ನಾಗಿಸಿದ್ದಾರೆ. ಇನ್ನು ನೂರಾರು ಗುಣಗಳನ್ನು ಪಡೆದ ಪೂಜ್ಯರನ್ನ ನಾವಿಂದು ಸ್ಮರಿಸಿದರೂ ಅವರಿಲ್ಲ ಎಂದು ಹೇಳಲು ನಮಗೆ ಸಾಧ್ಯವಾಗ್ತಾ ಇಲ್ಲ. ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರ ಸಲಹಾಗಾರರಾಗಿಯೂ, ವಲಯದ ಡೀನ್ ಆಗಿಯೂ, ಧರ್ಮ ಕೇಂದ್ರದ ಗುರುಗಳು, ಬಸಿಲಿಕದ ರೆಕ್ಟರ್ ಆಗಿಯೂ, ಶಾಲಾ ವ್ಯವಸ್ಥಾಪಕರಾಗಿಯೂ, ಬಡವರ ಧನಿಯಾಗಿಯೂ ಕಂಗೊಳಿಸಿದ ಮಹಾಚೇತನ ಇವರು. ಗುರುಗಳ ಮರಣವನ್ನ ನಾವು ಅಕಾಲಿಕ ಅಗಲುವಿಕೆ ಎನ್ನುವುದಾದರೂ ಆಂಗ್ಲ ಭಾಷೆಯಲ್ಲಿ ಒಂದು ಹೇಳಿಕೆಯಲ್ಲಿ ಹೇಳ್ತಾರೆ, A life of significance is measured not in years but in the deeds that leaves an indelible mark on the hearts of others. ಅವರ ಪ್ರೇರಣಾದಾಯಕ ಜೀವನ ನಮ್ಮನ್ನು ಹುರಿದುಂಬಿಸಬೇಕು ಮತ್ತು ಸತ್ಪಥದತ್ತ ಮುನ್ನಡೆಸಬೇಕು. ಆದರೆ ಇಂದು ಗುರುಗಳು ಸ್ವರ್ಗದಲ್ಲಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ತಾ 2 ತಿಮೋತಿ 4ನೇ ಅಧ್ಯಾಯ 7-8 ವಾಕ್ಯವನ್ನ ಸಂತ ಪೌಲರಂತೆ ಹೇಳ್ತಾ ಇದ್ದಾರೆ. ನಾನು ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಹೌದು, ಪೂಜ್ಯರು ತಮ್ಮ ಓಟವನ್ನ 51 ವರ್ಷದೊಳಗೆ ಮುಗಿಸಿದ್ದಾರೆ. ಅವರ ಅವಿರತ ಸೇವೆ, ಮಾರ್ಗದರ್ಶನ, ಅವರ ಪ್ರೇರಣಾತ್ಮಕ ಜೀವನಕ್ಕೆ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು, ಗುರುವೃಂದ, ಧರ್ಮ ಭಗಿನಿಯರು, ಕ್ರೈಸ್ತ ಜನತೆ ಸದಾ ಚಿರಋಣಿಯಾಗಿರುತ್ತದೆ. ಹಾಗೂ ಅವರ ಅಕಾಲಿಕ ಮರಣ ಶಿವಮೊಗ್ಗ ಧರ್ಮಕ್ಷೇತ್ರಕ್ಕೆ ಮಾತ್ರವಲ್ಲ, ಅಖಿಲ ಕರ್ನಾಟಕ ಧರ್ಮಸಭೆಗೂ ತುಂಬಲಾರದ ನಷ್ಟ ಉಂಟಾಗಿದೆ. ಶಿವಮೊಗ್ಗ ಧರ್ಮಕ್ಷೇತ್ರದ ಅತ್ಯಮೂಲ್ಯ ಮಾಣಿಕ್ಯವನ್ನ ಕಳೆದುಕೊಂಡ ಧರ್ಮಕ್ಷೇತ್ರ, ಧರ್ಮಾಧ್ಯಕ್ಷರು, ಗುರುವೃಂದ ಹಾಗೂ ಸರ್ವರು ಅವರಿಗೆ ಹೃದಯಾಂತರಾಳದ ಭಾವಪೂರ್ಣ ಅಶ್ರುತರ್ಪಣದ ಶ್ರದ್ಧಾಂಜಲಿಯನ್ನ ಸಮರ್ಪಿಸ್ತಾ ಇದ್ದೇವೆ. ರವೀಂದ್ರನಾಥ್ ಟ್ಯಾಗೋರ್ ಒಂದ್ ಕಡೆ ಹೇಳ್ತಾರೆ, ಡೆತ್ ಈಸ್ ನಾಟ್ ದಿ ಎಕ್ಸ್ಟಿಂಗ್ವಿಶಿಂಗ್ ಆಫ್ ಎ ಲೈಟ್ ಬಟ್ ದ ಪುಟಿಂಗ್ ಔಟ್ ಆಫ್ ದ ಲ್ಯಾಂಪ್ ಬಿಕಾಸ್ ದ ಡಾನ್ ಹ್ಯಾಸ್ ಕಮ್. ಅಂದ್ರೆ ಮೃತ್ಯುವೆಂದ್ರೆ ಅಂಗಳದಲ್ಲಿರುವ ಬೆಳಕನ್ನು ಆರಿಸುವುದಲ್ಲ, ಆದರೆ ಮುಂಜಾವು ಆಗಿರುವುದರಿಂದ ದೀಪವನ್ನು ಅರ್ಪಿಸುವುದು. ಅದನ್ನೇ ಪೂಜ್ಯರು ಇಂದು ಸ್ವರ್ಗದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯವನ್ನು ಉದ್ಗರಿಸ್ತಾ, ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ ಎಂದು ಹೇಳುತ್ತಾ ಇದ್ದಾರೆ. ಟು ಸಿ ದ ಬ್ಯೂಟಿ ಆಫ್ ರೆಸರೆಕ್ಷನ್ ಯು ನೀಡ್ ಹೋಪ್ ನಾಟ್ ಡಿಸ್ಪೇರ್. ಪುನರುತ್ಥಾನದ ಸೌಂದರ್ಯವನ್ನು ನೋಡಲು ನಿರಾಶೆಯಲ್ಲ, ಭರವಸೆ ಬೇಕು. ಈ ವಾಕ್ಯದಲ್ಲಿ ಜೀವನದುದ್ದಕ್ಕೂ ವಿಶ್ವಾಸ ಮತ್ತು ಭರವಸೆಯಲ್ಲಿ ಜೀವಿಸಿದ್ದ ಫಾದರ್ ಪೀಟರ್ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗೂ ಗುರುಗಳು ಚಿರಂಜೀವಿಯಾಗಿ ಸದಾ ನಮ್ಮೊಂದಿಗಿರುವವರು. ದ ಸಾಂಗ್ ಈಸ್ ಎಂಡೆಡ್ ಬಟ್ ದ ಮೆಲಡಿ ಲಿಂಗರ್ಡ್ಸ್ ಆನ್. ಅವರ ನೆನಪು, ಸಾಧನೆಗಳು ಮತ್ತು ಅವರ ಮೇರು ವ್ಯಕ್ತಿತ್ವ ಸದಾ ನಮ್ಮೊಂದಿಗಿರುವುದು. ಆದುದರಿಂದ ದ ಹೈಯೆಸ್ಟ್ ಟ್ರಿಬ್ಯೂಟ್ ಟು ದ ಡೆಡ್ ಈಸ್ ನಾಟ್ ಗ್ರೀಫ್ ಬಟ್ ಗ್ರಾಟಿಟ್ಯೂಡ್ ಎಂಬಂತೆ ದೇವರು ಈ ಗುರುಗಳ ಮೂಲಕ ಮಾಡಿರುವ ಸಕಲ ಉಪಕಾರಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಫಾದರ್ ಪೀಟರ್ ಅವರಿಗೆ ದಯಾಮಯನ ಕೃಪೆ ಲಭಿಸಲಿ. ಇವರು ತಿಳಿದೋ ತಿಳಿಯದೋ ಮಾಡಿದ ತಪ್ಪು ಒಪ್ಪುಗಳನ್ನು ಮನ್ನಿಸಿ ಸ್ವರ್ಗದ ಸವಿಯನ್ನು ಸವಿಯುವ, ಸಂತರ ಸಮ್ಮುಖದಲ್ಲಿ ರಾರಾಜಿಸುವ ಸೌಭಾಗ್ಯವನ್ನು ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಬಾಯ್ ಫಾದರ್ ಪೀಟರ್ ಟಿಲ್ ವಿ ಮೀಟ್ ಅಗೇನ್. ಇತಿ ಅಶ್ರುತರ್ಪಣದ ಶ್ರದ್ಧಾಂಜಲಿಯನ್ನು ಅರ್ಪಿಸುವವರು ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು
ಗುರುವೃಂದದವರು, ಧರ್ಮ ಭಗಿನಿಯರು ಹಾಗೂ ಧರ್ಮಕ್ಷೇತ್ರದ ಭಕ್ತ ಜನತೆ, ಓ ಪ್ರಭುವೆ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಆಮೆನ್.